ಸೋಲ್ಮೆಲು ನಮ್ಮ ಕುಡ್ಲ ತೊಳು ವಾರ್ತೆಲು ವಾರ್ತೆದೇವರ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ಗೆ 1,23,00,000 ರೂಪಾಯಿ ಖರ್ಚಿಡು ಹೊಸ ಕಟ್ಟೋಣ ಉಂಡು ಮೀನುಗಾರಿಕೆ ಬಂದರ್ ಬೊಕ್ಕ ಒಳನಾಡು ಜಲಸಾರಿಗೆ ಮಂತ್ರಿ ಎಸ್ ಅಂಗಾರ ಹೊಸ ಕಟ್ಟೋಣಗೂ ಶಿಲಾನ್ಯಾಸ ನಡಪಾಯರು. ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ದ ಹೊಸ ಸ್ಟೇಷನ್ ಕಟ್ಟೋಣಕ್ಕೆ ಮೀನುಗಾರಿಕೆ ಬಂದರ್ ಬೊಕ್ಕ ಒಳನಾಡು ಜಲಸಾರಿಗೆ ಮಂತ್ರಿ ಎಸ್ ಅಂಗಾರ ಶಿಲಾನ್ಯಾಸ ನಡಪಾಯರು. ಮಂತ್ರಿ ಎಸ್ ಅಂಗಾರ ಪಾತಿರದು ಪರಕಟ್ಟೋಣದ ಬದಲಿಗೆ ಹೊಸ ಕಟ್ಟೋಣ ಆವೊಂದುಂಡು 1,23,00,000 ರೂಪಾಯಿ ಅಂದಾಜು ಖರ್ಚಿಡಿ ಕಟ್ಟೋಣದ ಕಾಮಗಾರಿ ಶುರು ಆಯರ ಉಂಡು ಪಂಡಿರು. ಜಿಲ್ಲಾ ಎಸ್ಪಿ ಋಷಿಕೇಶ್ ಭಗವಾನ್ ಸೋನಾವಣೆ, ಡಿವೈಎಸ್ಪಿ ಡಾ ವೀರಯ್ಯ ಹಿರೇಮಠ, ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಚಂದ್ರ ಜೋಗಿ, ಎಸ್ಐ ಮಂಜುನಾಥ್, ಎಎಸ್ಐ ಕರುಣಾಕರ್, ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಬೊಕ್ಕ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಣ್ಣೇಗೌಡ, ಗ್ರಾಮ ಪಂಚಾಯತ್ ಗುರುಕಾರ್ದಿ ಲಲಿತಾ ಗುಂಡಡ್ಕ, ಒತ್ತುಗುರುಕಾರ್ದಿ ಸವಿತಾ ಭಟ್ ಬೊಕ್ಕ ಎವಿ ತೀರ್ಥರಾಮ ಕಾಳಿದಾಸ್ ಪಾಲ್ದೆ ತೊಂಡಿರು. ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯ ಹಳೆಯ ಕಟ್ಟಡ, ಆ ಒಂದು ಹಳೆಯ ಕಟ್ಟಡದ ಬದಲಿಗೆ ಹೊಸ ಕಟ್ಟಡಕ್ಕೆ ಇವತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿದೆ. ಸುಮಾರು 1,23,00,000 ರೂಪಾಯಿಯ ಅಂದಾಜು ವೆಚ್ಚದಲ್ಲಿ ಈ ಒಂದು ಕಟ್ಟಡದ ಕಾಮಗಾರಿ ಪ್ರಾರಂಭಗೊಳ್ಳಲಿದೆ. ಅದರ ಜೊತೆಗೆ ಈಗ ಬೆಳ್ಳಾರಿಯಲ್ಲಿ ಕೂಡ ಹೊಸ ಪೊಲೀಸ್ ಠಾಣೆಯ ಕಾಮಗಾರಿ ಪೂರ್ತಿಗೊಂಡಿದೆ. ಜೊತೆಗೆ ನಾವು ಈಗಾಗಲೇ ನಮ್ಮ ಗೃಹ ಸಚಿವರಲ್ಲಿ ನಮಗೆ ಕಡಬಕ್ಕೂ ಕೂಡ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಪೋಸ್ಟನ್ನು ಕೊಡಬೇಕು ಅಂತ ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಒಟ್ಟು ಇವತ್ತು ಈ ರೀತಿಯ ವ್ಯವಸ್ಥೆಗಳು ಮಾಡಿರುವಂಥದ್ದು ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ, ಆ ಒಂದು ದೃಷ್ಟಿಯಿಂದ ಇವತ್ತು ಮೂಲಭೂತವಾಗಿರತಕ್ಕಂಥ ಅವಶ್ಯಕತೆಗಳೇನಿದೆ ಅದನ್ನು ಕೂಡ ಸರ್ಕಾರ ಭರಿಸುವಂಥ ಒಂದು ಅವಶ್ಯಕತೆ ಇದೆ. ಆ ದಿಕ್ಕಿಂದಲೂ ಕೂಡ ಸರ್ಕಾರ ಗಮನ ಕೊಡುವಂಥ ಕೆಲಸವನ್ನು ಮಾಡಿದೆ. ಎರಡನೇದಾಗಿ ಈಗಾಗಲೇ ಈ ಒಂದು ಠಾಣೆಗೆ ಸಂಬಂಧಪಟ್ಟಾಗಿ ಪ್ಲ್ಯಾನ್ ಆಗಿದೆ. ನಾನು ಈಗಾಗಲೇ ಸಂಬಂಧಪಟ್ಟಂಥ ಹೌಸಿಂಗ್ ಬೋರ್ಡಿನ AWE ಅವರಿದ್ದಾರೆ, ಅವರಲ್ಲಿ ಕೂಡ ಹೇಳಿದ್ದೇವೆ. ಬೇನೆ ಬೇಜಾರ್ದ ಮನಸ್ಸುಲೇನು ತಿಳಿಪಾಯಿನಾರು ನಿತ್ಯಾನಂದ ಸ್ವಾಮಿ ಅದ್ಭುತ ಪವಾಡೊಲೆಡು ಬೇನೆ ಬೆಸರ್ದ ಹೃದಯೊಲೆಗೆ ಸಮಾಧಾನ ಮಲ್ತೊಂದಿತ್ತಿನ ಮಹಾನ್ ಸಂತಿರಿಂದ ಬೆದ್ರ ಜೈನ ಮಠದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮೀಜಿ ಪಂತೇರು ಒಡಿಪು ಮುದ್ದಣ ಮಾರ್ಗೋಡು ಭಗವಾನ್ ಶ್ರೀ ನಿತ್ಯಾನಂದ ಸ್ವಾಮಿ ಮಠ ಮಂದಿರದ ಹೊಸ ಗುಂಡ ಸಮರ್ಪಣೆ ಹೊಸ ಮೂರ್ತಿ ಉದಿಪನಲಿಸಿದು ಆಶೀರ್ವಚನ ಕೊರಿಯರು. ಭಗವಾನ್ ನಿತ್ಯಾನಂದ ಸ್ವಾಮಿ ಮಠ ಮಂದಿರ ಕವಿ ಮುದ್ದಣ ಮಾರ್ಗ ಉಡಿಪುಡು ಮಂದಿರದ ಲೋಕಾರ್ಪಣೆ ಹೊಸ ಗುಂಡ ಸಮರ್ಪಣೆ ಗುರುವರಿಯರ್ನ ಪಂಚಲೋಹದ ಮೂರ್ತಿ ಕುಲ್ಲವನಲೀಸು ಐತಾರ நடத்தண்டு. ಭಗವಾನ್ ನಿತ್ಯಾನಂದ ಸ್ವಾಮಿಲಿನ ಮೂರ್ತಿ ಪ್ರತಿಷ್ಠೆ ಮಲ್ತದು ಮಂದಿರದ ಲೋಕಾರ್ಪಣೆ ಆಂಡು ಬೆದ್ರ ಜೈನ ಮಠದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮೀಜಿ, ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ, ಕನ್ಯಾಡಿ ಶ್ರೀರಾಮಕ್ಷೇತ್ರದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿರು ಇಂಚ ಸ್ವಾಮೀಜಿರು ಪಾಲ್ದು ತಂದು ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ತೇರು. ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮೀಜಿ ಆಶೀರ್ವಚನ ಕುರ್ದು ಮನಸ್ಸನ್ನು ಗೆಜಲ್ಪಾವಂದೆ ಹೃದಯలను ಅರಲ್ಪಾವನ ನಿಲಿಟ್ಟು ನಿತ್ಯಾನಂದ ಸ್ವಾಮಿ ಮಠ ಮಂದಿರ ಜೀರ್ಣೋದ್ಧಾರ ಆತಂಡು ಬೇನೆ ಬೀಜರ್ದ ಮನಸ್ಸಿಲೇನು ತಿಳಿಪಾಯಿನಾರು ನಿತ್ಯಾನಂದ ಸ್ವಾಮಿ ಅದ್ಭುತ ಪವಾಡೊಲೆಡು ಬೇನೆ ಬೆಸರ್ದ ಹೃದಯೊಲೆಗು ಸಮಾಧಾನ ಮಲ್ತೊಂದಿತ್ತಿನ ಮಹಾನ್ ಸಂತೆರಿಂದು ಅರಪಂಡೇರು. ಪ್ರಾಯಶಃ ನಮ್ಮ ಮಸ್ತಿಷ್ಕದಲ್ಲಿ ಏನಾದರೂ ಮನೋಮಯ ಕೋಶ ಅಂತ ಇದ್ದರೆ ಆ ಮನೋಮಯ ಕೋಶವನ್ನು ಪೂರ್ತಿಯಾಗಿ ಫಿಲ್ಟರ್ ಮಾಡಿದವರು, ಶುದ್ಧಿ ಮಾಡಿದವರು ನಿತ್ಯಾನಂದ ಸ್ವಾಮಿಗಳು. ಆನಂತರ ಅನ್ನಮಯ ಕೋಶಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಒದಗಿಸಿದವರು ನಿತ್ಯಾನಂದ ಸ್ವಾಮಿಗಳು. ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ಕುರಿತು ಭಾರತದ ಆತ್ಮ ಆಧ್ಯಾತ್ಮ ಐನು ಬುಲೆಪಾಯರೆ ಇಂಚಿನ ಮಂದಿರೊಲಿನ ಅಗತ್ಯ ಉಂಡು. ಅವಧೂತ ಪರಂಪರೆಡು ಸಮಾಜದ ಉದ್ಧಾರಗಾದು ಅವತಾರ ತಾಳ್ನ ಶ್ರೇಷ್ಠ ಸಾಧು ಸಂತೆರೆಡು ಊರಿ ಶ್ರೀ ನಿತ್ಯಾನಂದಿರಿಂದ ಅರ್ಪಂಡೇರು.
ಪಂಚಕೋಶಗಳಲ್ಲಿ ಆನಂದಮಯ ಕೋಶ ಜಾಗೃತ ಆಗಬೇಕಾದ್ರೆ ಅನ್ನಮಯದಿಂದಲೇ ಆರಂಭವಾಗಬೇಕು ಅಂತ. ಅದಕ್ಕಾಗಿಯೇ ಗಣೇಶಪುರಿಯಲ್ಲಿ ನಿತ್ಯಾನಂದರು ಆರಂಭ ಮಾಡಿರುವಂಥ ಬಾಲಭೋಜನ ಅನ್ನುವಂಥದ್ದು. ಅನ್ನದಿಂದಲೇ ಆನಂದವನ್ನು ಅನುಭವಿಸಬಹುದು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ ಅಂತ ಇದೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಈ ಅವಧೂತ ತತ್ವ ಅನ್ನುವಂಥದ್ದು ಹೇಗೆ ಅನುಷ್ಠಾನಕ್ಕೆ ಬರಬೇಕು. ಅನುಕರಣೆಯಿಂದ ಅದು ಬರುವುದಿಲ್ಲ, ಅದು ಅನುಸರಣೆಯಿಂದ ಬರುತ್ತದೆ. ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ, ಸ್ವಿಟ್ಜರ್ಲ್ಯಾಂಡ್ದ ಆಧ್ಯಾತ್ಮದ ಗುರು ಶ್ರೀ ಮೋಹನ್ಜಿ, ಬೇವಿನಕೊಪ್ಪ ಶ್ರೀ ವಿಜಯಾನಂದ ಸ್ವಾಮೀಜಿ, ಮಹಾಮಂಡಲೇಶ್ವರ ಶ್ರೀ ನಿತ್ಯಾನಂದ ಸರಸ್ವತಿ ಸ್ವಾಮೀಜಿ, ಗೌರಿಗದ್ದೆ ಅವಧೂತ ಶ್ರೀ ವಿನಯ ಗುರೂಜಿ ಆಶೀರ್ವಚನ ಕೊರಿಯರು. ಬೊಂಬೈದ ಉದ್ಯಮಿ ಕೆ ಆವರ್ಸೆಕ ಗುರುಕಾರ್ಮೆ ವಹಿಸಿದ್ದಿರು. ದುಂಬುದ ಮಂತ್ರಿ ರಾಯನ ಬೀರಮನತ್ರೈ, ನಾಗರಾಜ ಶೆಟ್ಟಿ, ಪ್ರಮೋದ್ ಬಂದ್ವರಾಜ್, ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ದ ಡಾಕ್ಟರ್ ಜಿ ಶಂಕರ್, ಮಠ ಮಂದಿರದ ಗುರುಕಾರ್ಯರು ಕೊಡವೂರು ದಿವಾಕರ್ ಶೆಟ್ಟಿ, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಪುರುಷೋತ್ತಮ ಪಿ ಶೆಟ್ಟಿ, ಮರ್ಯಾದಿ ಗುರುಕಾರ್ಯರು ಜಯಪ್ರಕಾಶ್ ಶೆಟ್ಟಿ, ವಿಕೆ ಗ್ರೂಪ್ ದ ಕೆಎಂ ಶೆಟ್ಟಿ, ಆರ್ಕಿಟೆಕ್ಟ್ ನಾಗೇಶ್ ಹೆಗ್ಡೆ, ನಿತ್ಯಾನಂದ ಮಠ ಟ್ರಸ್ಟ್ ದ ಎಂ ನರಸಿಂಹ ಪೈ, ಮೋಹನ್ ಚಂದ್ರನ್ ನಂಬ್ಯ, ಶ್ಯಾಮಲಕುಂದ, ಒಡಿಪು ನಗರಸಭೆ ಎದುರು ಪಕ್ಷದ ನಾಯಕರು ರಮೇಶ್ ಕಾಂಚನ್, ಮಟ್ಟರ್ ರತ್ನಾಕರ ಹೆಗ್ಡೆ, ಉದ್ಯಮಿಲೈನ ರವಿ ಶೆಟ್ಟಿ ಬೊಂಬಾಯಿ, ಮನೋಹರ್ ಎಸ್ ಶೆಟ್ಟಿ, ವಾಸುದೇವ ಶೆಟ್ಟಿ, ಭಾಸ್ಕರ್ ಶೆಟ್ಟಿ, ರಾಜೇಶ್ ರೈ, ಸದಾಶಿವ ಶೆಟ್ಟಿ ಕನ್ಯಾನ, ಕಾಪು ದೇವಿಪ್ರಸಾದ್ ಶೆಟ್ಟಿ, ಗುರ್ಮೆ ಸುರೇಶ್ ಶೆಟ್ಟಿ, ನಗರಸಭೆ ಸದಸ್ಯರು ವಿಜಯಕುಮಾರ್ ಕೊಡವೂರು, ಹರಿಪ್ರಸಾದ್ ಐತಾಳ್ ಪಾಲ್ದಿತೊಂಡೇರು. ಡಾಕ್ಟರ್ ಎಂ ವಿಜಯೇಂದ್ರ ವಸಂತ್ ಕಾರ್ಯಕ್ರಮ ಸುಧಾರ್ತೀರು. ಹುಬ್ಬಳ್ಳಿ ಧಾರವಾಡ ಬಂಟೀರ್ನ ಸಂಘದ ಶ್ರೀ ಪ್ರಸನ್ನ ಮಹಾಗಣಪತಿ ದೇವಸ್ಥಾನಗಳು ಬ್ರಹ್ಮಕಲಶದ ಧಾರ್ಮಿಕ ಬೇತೆ ಬೇತೆ ಕಾರ್ಯರು ಶುಕ್ರವಾರ ಶುರುವಾದಿತ್ತಿದೆ. ಸೋಮವಾರ ಬ್ರಹ್ಮಕಲಶ ನಡಪಾಯರು. ಹುಬ್ಬಳ್ಳಿ ಧಾರವಾಡ ಬಂಟೀರ್ನ ಸಂಘದ ಶ್ರೀ ಪ್ರಸನ್ನ ಮಹಾಗಣಪತಿ ದೇವಸ್ಥಾನಗಳು ಬ್ರಹ್ಮಕಲಶದ ಧಾರ್ಮಿಕ ಬೇತೆ ಬೇತೆ ಕಾರ್ಯರು ಶುಕ್ರವಾರ ಶುರುವಾದಿತ್ತಿದ್ದು ಸೋಮವಾರ ಬ್ರಹ್ಮಕಲಶ ನಡಪಾಯರ ಅಟ್ಟಣೆ ಆದಿತ್ತನು. ಕಳತ್ತೂರು ಬ್ರಹ್ಮಶ್ರೀ ಉದಯತಂತ್ರಿ ನಿರ್ದೇಶನಡು ಪುರೋಹಿತರು ಪ್ರಭಾಕರ ಭಟ್ ಹುಬ್ಬಳ್ಳಿ ದುಂಬಾಳ್ತಿಡು ದೇವಸ್ಥಾನಡು ಪೂಜ್ಯ ಮಲ್ಪನ ಕಾರ್ತಿಕ ಭಟ್ ರೈತಿದು ಪುಲ್ಯಕಾಂಡೆ ಬ್ರಹ್ಮಕಲಶದ ವಿಧಿವಿಧಾನಗಳು ಶುರುವಾಂಡು. ಮೂರ್ತಿ ಪ್ರಾಣ ಪ್ರತಿಷ್ಠೆ, ನೂತನ್ಮ ಕಲಶ ಪ್ರತಿಷ್ಠಾಪನೆ, ಕಲಶ ಪೂಜೆ ಬೊಕ್ಕ ಪ್ರತಿಷ್ಠಾ ಹೋಮ ನಡಪಾದು ಪೂರ್ಣಾಹುತಿ ಮಲ್ತೇರು. ಶ್ರೀ ಪ್ರಸನ್ನ ಮಹಾಗಣಪತಿ ದೇವರಿಗೆ ಕಲಶಾಭಿಷೇಕ ಶುರುವಾದು ಅಕ್ಕೇರಿಗೆ ಬ್ರಹ್ಮಕಲಶದ ಅಭಿಷೇಕ ಮಲ್ತೇರು. ಮಧ್ಯಾಹ್ನ ಅಲಂಕಾರ ಮಾಪೂಜೆ ಕರಿತಿದ್ದು ಭಕ್ತರಿಗೆ ತೀರ್ಥ ಪ್ರಸಾದ ಕೊರಿಯರು. ಊರ ಪರವೂರ ಭಕ್ತರು ಪಾಲ್ಗೊಂಡು ಶ್ರೀ ಪ್ರಸನ್ನ ಮಹಾಗಣಪತಿ ದೇವರನ್ನ ಇಂಬುನಟ್ಟೊಂಡಿರು. ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಸುಗ್ಗಿ ಸುಧಾಕರ ಶೆಟ್ಟಿ, ಕಾರ್ಯಂತಿರು ಸತೀಶ್ ಡಿ ಶೆಟ್ಟಿ, ಪಣವದ ಗುರುಕಾರ್ಯರು ಸುಧೀರ್ ಜೆ ಶೆಟ್ಟಿ, ಒತ್ತು ಗುರುಕಾರ್ಲೈನ ಬಿ ಶಾಂತರಾಮ ಶೆಟ್ಟಿ ಬೊಕ್ಕ ಪ್ರದೀಪ್ ಟಿ ಪಕ್ಕಳ, ಒತ್ತು ಕಾರ್ಯಂತಿರು ರಾಜೇಂದ್ರ ವಿ ಶೆಟ್ಟಿ ಬೊಕ್ಕ ಸಲಹಾ ಸಮಿತಿದ ಸದಸ್ಯರು, ಕಾರ್ಯಕಾರಿ ಸಮಿತಿ ಸದಸ್ಯರು, ಮಾತೃಭೂಮಿ ವಿಶ್ವಸ್ತ ಮಂಡಳಿದ ಸದಸ್ಯರು, ಒತ್ತು ಸಮಿತಿನ ಸದಸ್ಯರು, ಹುಬ್ಬಳ್ಳಿ ಧಾರವಾಡ ಬಂಟೇರ್ನ ಸಂಘದ ಮಾತಾ ಸದಸ್ಯರು ಪಾಲ್ಗೊಂಡಿರು. ಮಧ್ಯಾಹ್ನ ನುಪ್ಪು ಪ್ರಸಾದ ರಾಶಿಗೆ ಅನ್ನಪೂರ್ಣೇಶ್ವರಿ ಪೂಜೆ ಮಲ್ತದ್ದು ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ಅಠಣೆ ಆದಿತ್ತು.
ಸ್ವಾಮಿ ಗೋವಿಂದ ಅನ್ಯ ಗೋವಿಂದ ಗೋವಿಂದ ಅನ್ಯ ಗೋವಿಂದ ಗೋವಿಂದ ಅನ್ಯ ಗೋವಿಂದ. ಹಾಜಿ ಕಾರ್ಕಳ ಶೈಖ್ ಸಾಬು ಸಾಹಿಬ್ ಮೆಮೋರಿಯಲ್ ಟ್ರಸ್ಟ್ ಕುಡ್ಲದ ನಿಲಿಟ್ಟು 11 ಜೋಡು ಸಾಮೂಹಿಕ ಮದುವೆ ಕುಡ್ಲ ಬೋಳಾರದ ಶಾದಿ ಮಹಲ್ ನಡೆಯುತ್ತದೆ. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಗುರ್ಕಾರ್ಯರು ಅಲ್ ಹಾಜ್ ಕೆಎಸ್ ಮೊಹಮ್ಮದ್ ಮಸೂದ್ ದುಂಬಾಳ್ತೆ ವಹಿಸಿದ್ದಾರೆ. ಹಾಜಿ ಕಾರ್ಕಳ ಶೈಖ್ ಸಾಬು ಸಾಹಿಬ್ ಮೆಮೋರಿಯಲ್ ಟ್ರಸ್ಟ್ ಕುಡ್ಲದ ನಿಲಿಟ್ಟು 11 ಜೋಡು ಸಾಮೂಹಿಕ ಮದುವೆ ಕುಡ್ಲ ಬೋಳಾರದ ಶಾದಿ ಮಹಲ್ ನಡೆಯುತ್ತದೆ. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಗುರ್ಕಾರ್ಯರು ಅಲ್ ಹಾಜ್ ಕೆಎಸ್ ಮೊಹಮ್ಮದ್ ಮಸೂದ್ ದುಂಬಾಳ್ತೆ ವಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿ ಅಲ್ ಹಾಜ್ ತ್ವಾಖಾ ಅಹ್ಮದ್ ಮುಸ್ಲಿಯರ್ ದುವಾ ನಡಪಾದು ಲೇಸ್ ಶುರುವಾಂಡು. ಕುದ್ರೋಳಿ ಜಾಮಿಯಾ ಪಳ್ಳಿದ ಖತೀಬ್ ಅಲ್ ಹಾಜ್ ಮುಫ್ತಿ ಮನ್ನಾನ್ ಸಾಹೇಬ್, ಕರ್ನಾಟಕ ರಾಜ್ಯ ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್, ದುಂಬದ ಶಾಸಕರು ಬಿಎ ಮೊಯ್ದೀನ್ ಬಾಬಾ, ಹಾಜಿ ಕಾರ್ಕಳ ಶೈಖ್ ಸಾಹಿಬ್ ಮೆಮೋರಿಯಲ್ ಟ್ರಸ್ಟ್ ಕಾರ್ಯಂತರು ಡಾಕ್ಟರ್ ಮೊಹಮ್ಮದ್ ಆರಿಫ್ ಮಸೂದ್, ಕೆಎಸ್ ಇಮ್ತಿಯಾಜ್ ಅಹಮದ್ ಕಾರ್ಲಾ, ಡಾಕ್ಟರ್ ವೈ ಅಬ್ದುಲ್ಲಾ ಕುನ್ಹಿ, ಕೆಎಸ್ ನಿಸರ್ ಅಹಮದ್ ಕಾರ್ಲಾ, ಹಾಜಿ ಪಿಪಿ ಮಜೀದ್ ಪಾಲ್ಗೊಂಡಿರು. ನನ್ನ ತಂದೆ ಕಾರ್ಕಳ ಶೇಖ್ ಸಾಬು ಸಾಹೇಬ್ ಟ್ರಸ್ಟ್ ವತಿಯಿಂದ ನನ್ನ ಮಗ ನಾವು 11 ಬಡ ಹೆಣ್ಣು ಮಕ್ಕಳು ಬಡ ಗಂಡು ಮಕ್ಕಳಿಗೆ ಮದುವೆ ಮಾಡಿದ್ದೇವೆ. ಎಲ್ಲ ಬಂದವರು ಕರೆಸಿ ಎಲ್ಲ ಸಿಲೆಕ್ಟ್ ಮಾಡಿ ಅವರಿಗೆಲ್ಲ ಕಟ್ಟಡ ಮಾಡಿ ನಾವು ಸಿಲೆಕ್ಟ್ ಮಾಡಿದ್ದೇವೆ. ಅವರ ತಂದೆ ತಾಯಿ ಅವರಿಗೆಲ್ಲ ಕರೆಸಿ ಗಂಡು ಮಗ ಅವರಿಗೆಲ್ಲ ಕರೆಸಿ. ನನ್ನ ತಂದೆ ಕುಟುಂಬದ ಬೇರೆಂದು ಯಾರಿಂದ ಇಲ್ಲ. ಒಂದಕ್ಕೆ ಇನ್ಶಾಲ್ಲ ನೋಡು, ದೇವರು ಮಾಡಿದ್ರೆ ಸಾಕ ನಾವು ಮಾಡ್ತೇವೆ ಇನ್ಶಾಲ್ಲ. ಹಿಸ್ ಪಾರ್ಟ್ ಇಸ್ ಎ ಮೇಜರ್ ಪಾರ್ಟ್. ಬಿಕಾಸ್ ಆಫ್ ಹಿಮ್ ಹಿ ಹ್ಯಾಸ್ ಗಿವನ್ ಕೋವಿಡ್ ಎಲ್ಲ ಲಕ್ಷ ಕೊಟ್ಟು ಸೆಂಟ್ರಲ್ ಕಮಿಟಿಯಿಂದ ಕೊಟ್ಟರೆ ಅವರ ಸಹಕಾರದಿಂದ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ. ಉಡುಪಿ ಜಿಲ್ಲೆದ ಅಡ್ವೆ ನಂದಿಕೂರು ಕೋಟಿ ಚೆನ್ನಯ ಜೋಡುಕರೆ ಕಂಬಳ ಸಮಿತಿದ ನಿಲಿಟ್ಟು ಅಡ್ವೆ ನಂದಿಕೂರು ಐತಾರ 30ನೇ ವರ್ಷದ ಕೋಟಿ ಚೆನ್ನಯ ರಾತ್ರಿ ಬೊಲ್ಪುದ ಕಂಬಳ ನಡೆಯುತ್ತದೆ. ನಂದಿಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ಮಧ್ವರಾಯ ಕೋಟಿ ಚೆನ್ನಯ ಜೋಡುಕರೆ ಕಂಬಳ ಉದಿಪನ ಮಲ್ತೇರು. ಉಡುಪಿ ಜಿಲ್ಲೆದ ಅಡ್ವೆ ನಂದಿಕೂರು ಕೋಟಿ ಚೆನ್ನಯ ಜೋಡುಕರೆ ಕಂಬಳ ಸಮಿತಿದ ನಿಲಿಟ್ಟು ಅಡ್ವೆ ನಂದಿಕೂರು ಐತಾರ 30ನೇ ವರ್ಷದ ರಾತ್ರಿ ಬೊಲ್ಪುದ ಕಂಬಳ ನಡೆಯುತ್ತದೆ. ನಂದಿಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಮಧ್ವರಾಯ ಕೋಟಿ ಚೆನ್ನಯ ಜೋಡುಕರೆ ಕಂಬಳ ಉದಿಪನ ಮಲ್ತೇರು. ಕನಪ್ಪಲೈ ಅಡ್ಡಪಲೈ ನಾಯರಿ ಎಲ್ಲಿಯ ಬೊಕ್ಕ ಮಲ್ಲ ಬಲ್ಲದ ಎಲ್ಲಿಯ ಬೊಕ್ಕ ಮಲ್ಲ ಇಂಚ ಆಜೆಗ್ಗರಡು ಪಂತ ನಡೆತಂಡು. ಬೈಯಗ್ ನಡತಿನ ಸಭಾಲೀಸಿಡು ಪಲಿಮಾರ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಗಾಯತ್ರಿ ಡಿ ಪ್ರಭು ಗುರ್ಕಾರ್ಮೆ ವಹಿಸಿದಿತ್ತಿರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಬೊಕ್ಕ ಕಾಂತಾರ ಸಿನಿಮಾ ನಟಿ ರಾಜೀವ ಶೆಟ್ಟಿ ಎಡ್ತೂರು ಬೊಕ್ಕ ಕಂಬಳೋಡು ಎರುಗಿಡಪ್ಪನ ಬಿರ್ಸೆ ಮರೋಡಿ ಶ್ರೀಧರ್ ಮುಕ್ಲೆಗೆ ಸಮ್ಮನದ ಮರ್ಯಾದೆ ಮಲ್ತೇರು. ರಾಜೀವ್ ಶೆಟ್ಟಿ ಪಾತಿರ್ದು ಕಾಂತಾರ ಸಿನಿಮಾ ರೈಸೇರ ಕಾರಣ ಆಯ್ನ ಸರ್ವೇರೆಗಳ ಮೆಚ್ಚುಗೆ ತೆರಿಪಾದು ಸೊಲ್ಮೆ ಸಂದಾವ ಎಂದು ಪಂಡೇರು. ಜಿಲ್ಲಾ ಕಂಬಳ ಸಮಿತಿ ಗುರ್ಕಾರ್ಯರು ಎರ್ಮಾಲ್ ರೋಹಿತ ಹೆಗ್ಡೆ ಪಾತಿರ್ದು ಕೋಟಿ ಚೆನ್ನಯ ಕಂಬಳಗೂ ಎಡ್ಡೆಪ್ಪು ಬಯಕೇರು. ದುಮ್ಮದ ಮಂತ್ರಿ ಬಿ ರಮನಾಥ್ ರೈ ಬೊಕ್ಕ ವಿನಯ್ ಕುಮಾರ್ ಸೊರಕೆ ಕಂಬಳ ಸಮಿತಿದ ಕಾರ್ಯಗುರ್ಕಾರ್ಯರು ಕೊಳಚೂರು ಕೊಂಡೆಟ್ಟು ಸುಕುಮಾರ ಶೆಟ್ಟಿ, ಪ್ರಧಾನ ಕಾರ್ಯಂತಿರ ನವೀನ್ ಚಂದ್ರ ಸುವರ್ಣ ಅಡ್ವೆ, ಒತ್ತುಗುರ್ಕಾರ್ಯರು ಸತೀಶ್ ಶೆಟ್ಟಿ ಬೆಜ್ಜಬೊಟ್ಟು, ಶಶಿಕುಮಾರ್ ಶೆಟ್ಟಿ ಸಾಂತೂರು ಬಾಲ್ಕಟ್ಟ ಮನೆ, ಗಣೇಶ್ ನಾರಾಯಣ ದೇವಾಡಿಗ, ಅರುಣ್ ರೈ ತೋಡಾರ್ ಪಾಲ್ದೆ ತೊಂಡೇರು. ಸಂದೇಶ್ ಅಣ್ಣ ಕಜಕಾರ್ ಕೊಳ್ಳೋಡಿ ಶ್ರೀನಿಧಿ ವಾರಿಜ ಸುಂದರಕ್ಕೆ ಪೂಜಾರಿನ ನಾಯದಲ್ಲಿ ಯಾವತ್ತೇರ್ಲು. ಹಲೋ ಅಡ್ವೆ ನಂದಿಕೂರದ ಕೋಟಿ ಚೆನ್ನಯ ಜೋಡುಕರೆ ಕಂಬಳ ಕೋಟಗ ಅವರದ ಎಲ್ಲೇ ಸಾಲದ ಬೇರಿಕೆ ಬಲ್ಲ ಬಾರ್ಕೂರು ಶಾಂತಾರಾಮ್ ಶೆಟ್ಟರಲ್ಲೂ ಚೆನ್ನೈ ಕ್ಯಾರೆಟ್, ಕೌಡೂರು ಹರಿಪ್ರಸಾದ್ ಶಂಕರ್ ಭಂಡಾರಿಯಲ್ಲೂ ಕೋಟಿ ಕ್ಯಾರೆಟ್,
ಚೆನ್ನೈ ಕರೆತ್ತ ಬಾರ್ಕೂರು ಶಾಂತಾರಾಮ್ ಶೆಟ್ಟನ ವೈದ್ಯನಾಥೇಶ್ವರ ಕೊಕ್ಕಡಿ ಬಾರಮನೆ ಆದ್ವಿ ತೀರ್ಥೇಶ್ ಗೌಡರ್ ನೆರಳು ಚೆನ್ನೈ ಕರೆಕ್ಟ್ ಪಿತ್ರೋಡ ಕಲಾಯಿ ಬೈಲು ಚೇತನ್ ಚೈತನ್ಯ ಸುವರ್ಣ ನೆರಳು ಕೋಟಿ ಕರೆಕ್ಟ್ ಚೆನ್ನೈ ಕರೆತ್ತ ಮುಡಾರು ಕೊಡಂಗೆ ಬೈಲು ಸುಮಿತ್ರಾ ಶ್ರೀನಿವಾಸ ಆಚಾರ್ಯ ನೆರಳು ಕೋಟಿ ಕರೆಕ್ಟ್ ನಂದಲಿಕೆ ಕಂಪುಟ್ಟ ವಿಕ್ಟರ್ ನೋರ ನೆರಳು ಚೆನ್ನೈ ಕರೆಕ್ಟ್ ಚೆನ್ನೈ ಕರೆತ್ತ ಬಂಟ್ವಾಳ ತಾಲೂಕು ಪೆರ್ನೆ ಗ್ರಾಮದ ಮಾಡತ್ತಾರು ಕೊರತಿಕಟ್ಟೆ ಸಪರಿವಾರ ವ್ಯಾಘ್ರ ಚಾಮುಂಡಿ ದೇವಸ್ಥಾನೋಡು ಬರ್ಪನ ಫೆಬ್ರವರಿ 21-22 ಬೊಕ್ಕ 23 ಬ್ರಹ್ಮಕಲಶ ಬೊಕ್ಕ ನೇಮ ನಡಪೆರೊಂಡು ದೈವಸ್ಥಾನ ಸಮಿತಿದ ಮರ್ಯಾದಿ ಗುರುಕಾರ್ಯರು ಈಶ್ವರ ಪ್ರಸನ್ನ ಪೆರ್ನೆಕೋಡಿ ಐತಾರ ಬ್ರಹ್ಮಕಲಶದ ಲೆಪ್ಪೋಲೆ ಬಿಡುಗಡೆ ಮಾಡ್ತಾರೆ. ಬಂಟ್ವಾಳ ತಾಲೂಕು ಪೆರ್ನೆ ಗ್ರಾಮದ ಮಾಡತ್ತಾರು ಕೊರತಿಕಟ್ಟೆ ಸಪರಿವಾರ ಶ್ರೀ ವ್ಯಾಘ್ರ ಚಾಮುಂಡಿ ದೇವಸ್ಥಾನೋಡು ಫೆಬ್ರವರಿ 21-22 ಬೊಕ್ಕ 23 ನಡಪೆರ ಉಪನ ಬ್ರಹ್ಮಕಲಶ ಬೊಕ್ಕ ನೇಮದ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ಐತಾರ ನಡತಲು ದೈವಸ್ಥಾನ ಸಮಿತಿದ ಮರ್ಯಾದಿ ಗುರುಕಾರ್ಯರು ಈಶ್ವರ ಪ್ರಸನ್ನ ಪೆರ್ನೆಕೋಡಿ ಲೆಪ್ಪೋಲೆ ಬಿಡುಗಡೆ ಮಾಡ್ತದೆ. ಕಾರ್ಯಕ್ರಮ ಪೊರ್ಲುಡು ನಡಪೋಡು ಒಂದೇಕ ಊರ ಪರ ಊರ ಭಕ್ತರ್ನ ಸಹಾಯ ಸಹಕಾರ ಅಗತ್ಯ ಅಂತ ಕೇಂಡೊಂಡಿರು. ಸಮಿತಿದ ಗುರುಕಾರ್ಯರು ಕಿರಣ್ ಶೆಟ್ಟಿ ಮುಂಡವು ಕೋಡಿ, ಕಾರ್ಯಾಂತಿರು ಶಿವಪ್ಪ ನಾಯಕ ಕಾರ್ಲ, ಪಣವದ ಗುರುಕಾರ್ಯರು ಕೃಷ್ಣಕುಮಾರ್ ಪೆರ್ನೆಕೋಡಿ, ಸಮಿತಿದ ಮಾತಾ ಸದಸ್ಯರು, ಸಂಪನ್ಮೂಲ ಕ್ರೋಢೀಕರಣ ಸಮಿತಿ ಸಂಚಾಲಕರು ಬುಕ ಸರ್ವ ಸದಸ್ಯರು, ಬ್ರಹ್ಮ ಕಲಶ ಒತ್ತು ಸಮಿತಿಲಿನ ಸಂಚಾಲಕರು ಬುಕ ಸರ್ವ ಸದಸ್ಯರು ಪಾಲ್ಗೊಂಡಿರು. 10 ದಿನತ್ತ ಬೇಲೆ ಮಾಡದ ಬೇಲೆ ಜನ್ಮ ದಿನತ್ತ ಬೇಲೆ ಬಾಕಿ ಉಂಡು ಮುಲ್ಪ ತೋಜು ನೋಡಲಿಕ್ಕೆ ಕಾಯ್ಕೊಂಡ ಅಗ್ಲ ಶಬರಿಮಲೆಗೆ ಹೋಯಿನ ಕಾರಣ ಒಂದು ವಾರದ ಬೇಲೆ ಉರಿತುಂಡು 10 ದಿನಕ್ಕೆ ಮುಗಿತಾರೆ ಅಂತ ಅಲ್ಪ ಅತ್ತೆಜಾಡಲ್ಲ ಅಂಚನೆ ಸಾರಣದ ಬೇಲೆ ಪೂರ ಅದು ಮಿತ್ತಿಗೆ ಭಂಡಾರದಲ್ಲಿ ಮಿತ್ತಿಗೆ ಗೋಡು ದೀಪ ದಿಯರ ಬಾಕಿ ಉಂಟು ಒಂಜಿ 2-3 ನೋಟ್ ಆಫ್ ಇಲ್ಲೇ ಮುಟ್ಟ ಸುಮಾರು 1,80,00,000 ಆತು ಬೇಲೆ ಈ ಕ್ಷೇತ್ರ ನಡ್ತದೆ ಕೋಡೆಗೂ ಇದಕ್ಕೆ ಮಾತ್ರ ನಿಕೇನ ಸಹಕಾರನು ಇವಾದು ಆಭಾರಿ ಯಾವಂದಿಲ್ಲ ಕಾಯ್ಬಂಡ ಸುರುವನಪ್ಪನಾಗ ದಾಲ ಇಜ್ಜಾಣ ದಾಲ ಸೊನ್ನೆ ಹಿಡಿದು ಬರ್ತದೆ 1,80,00,000 ಬೇಲೆ ಒಂಜಿ ಜಾಗ ಹಾಪನೆ ಎಲ್ಲೇ ಬೇಲೆ ಇವನ್ನ ನಡು ಸುಮಾರು 1.5 ವರ್ಷ 2 ಸರ್ತಿ ಕೊರೋನಾ ಬರ್ತದೆ ಆ ಸಂದರ್ಭದಲ್ಲ ಈತ ಬೇಲೆ ಆಗ್ತದೆ ಅನ್ನೋ ವಿಶೇಷ ಈಡಮುಟ್ಟ ಎಡ್ಡೆ ಸಹಕಾರ ಕೊಡ್ತಾರೆ ಮಾತಾಡಲ್ಲ ಅದಕ್ಕೆಲ್ಲ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಮೂಜಿದ ಅಂತ ಬ್ರಿಟಿಷರು ತೂತುನಿ ಒಂಜೆ ದೇವಿರ ಅಕ್ಲೆ ಗೊತ್ತುಪುನೆ ಒಂಜೆ ಭಾಷೆ ಒಂಜೆ ಗುಬ್ಬು ಒಂಜೆ ವೇಷ ಅಂಡ ಭಾರತ ಅಂಚತ್ತು ಅವೇತೋ ದೇವಿರು ಭಾಷೆ ಸಂಸ್ಕೃತಿಲಿನ ನಾಡು ನಮ್ಮ ಒಂದು ವಿದ್ಯಾವರ್ಧಕ ಸಂಘದ ಗುರುಕಾರ್ಯರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಪಂತಿರು ಕುಡ್ಲದ ಪುರಬನೋಡು ನಡತಿನ ಸನಾತನ ನಾಟ್ಯರದ 40ನೇ ವರ್ಷಾಚರಣೆಡು 2ನೇ ದಿನ 6 ಧಾರ್ಮಿಕ ಉಪನ್ಯಾಸ ಕೊರಿಯರು. ಕುಡ್ಲದ ಸನಾತನ ನಾಟ್ಯರದ 40ನೇ ವರ್ಷದ ಆಚರಣೆಯಲ್ಲಿ ಕೂಡು ಕುಡ್ಲದ ಪುರಬನೋಡು 2 ದಿನದ ಕಾರ್ಯಕ್ರಮ ನಡತನು. 2ನೇ ದಿನದ ಕಾರ್ಯಕ್ರಮಟು ಸನಾತನ ನಾಟ್ಯದ ನಿರ್ದೇಶಕರು ಚಂದ್ರಶೇಖರ ಶೆಟ್ಟಿ ಇದಕ್ಕೊಂದು ಸುರುತ ಪಾತ್ರ ಪಂಡಿದು ನಾಟ್ಯದ ಒಟ್ಟುಗು ಭಜನೆಗಳ ಮಹತ್ವ ಕುರಿತ 40ನೇ ವರ್ಷಾಚರಣೆ ವಿಶೇಷವಾದ ಸುರುಕಾದ ಕುಣಿತ ಭಜನೆ ನಡಪಾದನಂದು ಪಂಡಿರು. ಕಾರ್ಯಕ್ರಮಟು ತುಂಬತ್ತ ಬಾಲ ವಿಕಾಸ ಭಜನಾ ಸಂಘದ ಕ್ಲಿಡ್ದು ಭಜನೆ ಮುಡಿದು ಬತ್ತಂಡು. ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರ ಬೊಕ್ಕ ವಿದ್ಯಾವರ್ಧಕ ಸಂಘದ ಗುರುಕಾರ್ಯರು ಡಾಕ್ಟರ್ ಪ್ರಭಾಕರ ಭಟ್ರು ಧಾರ್ಮಿಕ ಉಪನ್ಯಾಸ ಕೊರದು ಒಂಜಿ ಕನಕಟ್ಟೊಂದು 40ನೇ ವರ್ಷ ಮುಟ್ಟ ಸನಾತನ ನಾಟ್ಯಾಲಯ ಸಾಗದು ಬೈದಂಡು ರಾಷ್ಟ್ರದೇವೋಭವ ಪುಣ್ಯಭೂಮಿ ಭಾರತ ಕಾರ್ಯಕ್ರಮ ಮಲ್ತೊಂದು ಸಾರೋಡ್ದಿಚ್ಚ ಜೋಕ್ಲೆಗೆ ಈ ಚಿಂತನೆ ದೊಟ್ಟುಗು ನಾಟ್ಯ ಕಲ್ಪಾದಿರು ಚಂದ್ರಶೇಖರ ಶೆಟ್ಟಿ ಬೊಕ್ಕ ಶಾರದಮಣಿ ಶೇಖರ್ ಇರುವೆರಿಗಳ ಮೆಚ್ಚುಗೆ ತೀರ್ಪಾವ ಎಂದು ಅರ್ಪಂಡಿರು. ಲೋಕದ ಮಾತ ದೇಶ ತೂಂಡ ನಮ್ಮ ದೇಶವು ವ್ಯತ್ಯಾಸ ಉಂಡು ಬ್ರಿಟಿಷರ್ ಬತ್ತಿರು ಅಕ್ಲು ತೂತುನೆ ಒಂಜೇ ದೇವಿರು ಈ ದೇಶಡು ಅವೇದು ದೇವಿರು ಅಕ್ಲೆ ಗೊತ್ತಿಪ್ಪುನ ಒಂಜೇ ಭಾಷೆ ಆಂಡ ಮುಲ್ಪ ಸಾರಗಟ್ಲೆ ಭಾಷೆ ಅಕಡೆ ಒಂಜೇ ಗೊಬ್ಬು ಒಂಜೇ ವೇಷ ನಮ್ಮ ಅಂಚತ್ತು ನಂಗೆ ಅವೇದು ಗೊಬ್ಬು ವೇಷ ಬಣ್ಣ ಉಂಡು ಪ್ರಭಾಕರ ಭಟ್ರು ಪಂಡಿರು. ಅವರು ಕಳೆದ 4 ದಶಕಗಳಿಂದ ಆ ಕಾರ್ಯವನ್ನು ಮಾಡ್ತಾನೆ ಬಂದಿದ್ದಾರೆ. ಹಾಕಿದ್ದಾರೆ ರಾಷ್ಟ್ರದೇವೋಭವ ಪುಣ್ಯಭೂಮಿ ಭಾರತ. ನಾಟ್ಯ ತುಂಬ ಜನ ನಾಟ್ಯ ಶಾಲೆಯವರಿದ್ದಾರೆ, ನಾಟ್ಯ ಮಾಡುವವರಿದ್ದಾರೆ. ಆದರೆ ತನ್ನ ಜೀವನದ ಉದ್ದೇಶ ಏನು ಅಂತ ಪ್ರತಿ ಬಾರಿಯೂ ಅದನ್ನು ಹೇಳ್ತಾ ಈ ರಾಷ್ಟ್ರಕ್ಕೋಸ್ಕರ ನನ್ನದು ಸಮರ್ಪಣೆ, ಅದನ್ನು ನಾಟ್ಯದ ಮುಖಾಂತರ ಸಮರ್ಪಣೆ. ಆ ರೀತಿ ಯೋಚನೆ ಮಾಡಿಕೊಂಡು
1000ಕ್ಕಿಂತ ಹೆಚ್ಚು ಮಕ್ಕಳಿಗೆ ನನಗನ್ನಿಸ್ತದೆ ಈ ಚಿಂತನೆಯನ್ನು ಕೊಟ್ಟು ನಾಟ್ಯವನ್ನು ಕಲಿಸಿರುವಂಥ ಅವರಿಬ್ಬರಿಗೂ ಕೂಡ 100 ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು. ಉಪನ್ಯಾಸದ ಬೊಕ್ಕ ಶೇಡಿಯಾಪು ಕೃಷ್ಣ ಭಟ್ ಬರೇನ ಶಬರಿ ನೃತ್ಯ ರೂಪಕ ಮೂಡಿದು ಬರ್ತದೆ. ವಿಂಧ್ಯಾಡವಿಯಲ್ಲಿ ಬೆಳಗಿನ ಕಣ್ಣುಗಳ ಶಬರಿ ಬಾಲಗಂಬನು ಮೇಲೆತ್ತಿ ಗಡ್ಡದ ಚೌಲಿಯ ಕುಣಿಸುವ ಹೋತಗಳು ಕೋಡ ಸುಳಿಯಲಿ ಕೂದಲ ಗೋದರಲಿ ಮೈ ಮರೆದಡಗಿದ ತಗಲುಗಳು ಕೂಗುತ್ತಿದ್ದವ ತಾಳೆ ಕೆಡದಂತೆ ಶಬರಿಯ ಮಾನಸಗಂಸವು ಮಿಡಿಯುತ್ತಿತ್ತು ಹಕ್ಕಿ ಹಾಡುತ್ತಿರಲು ಸರಿಗೊಂಡನು ಭವಮಂಟಪ ಮಧ್ಯಭೂತಲಿರೆ ವರ್ಷ ಸಮಟ್ಟುವ ನೆವದಲ್ಲಿ ಬಿಲ್ಲಲೀಲೆಯ ಕೈಗೊಂಡು ಶ್ರೀರಾಮನು ತರದಳು ಪರಮ ತೇಜವ ಎರ್ಮಾಳು ಹೊಸಮನೆ ಶ್ರೀಮತಿ ರಾಧಾ ವಿಠಲ ಶೆಟ್ಟಿ ಬೊಕ ಜೋಕುಲು ಕಲ್ಲಟೆಗುತ್ತು ಮೂಲ ಕುಟುಂಬದಕ್ಲು ಪಡುಬಿದ್ರೆ ಭಾರತ್ ಕೆಫೆ ಘಾಟ್ ಕೋಪರ್ ಬೊಂಬೈ ಮುಕ್ಲಿನ ನಿಲಿಟೆ ಕಟೀಲ್ ಮೇಳೊಡ್ದು ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು 20ನೇ ವರ್ಷದ ಸೇವೆ ಆಟ ನಡಪಾಯರು. ಈ ಪೊರ್ತುಡು ಸುಣ್ಣಂಬಡ ವಿಶ್ವೇಶ್ವರ ಭಟ್ ಬೊಕ ಮವ್ವಾರ್ ಬಾಲಕೃಷ್ಣ ಮಣಿಯಾಣಿಯರಿಗೆ ಪೂಲ ವಿಠಲ ಶೆಟ್ಟಿ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ಪೇರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ಪಡುಬಿದ್ರೆ ವೀರಮಾರುತಿ ಯಕ್ಷಗಾನ ಬಯಲಾಟ ಪಡುಬಿದ್ರೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ನಡತಂಡು. ಎರ್ಮಾಳು ಹೊಸಮನೆ ಶ್ರೀಮತಿ ರಾಧಾ ವಿಠಲ ಶೆಟ್ಟಿ ಬೊಕ್ಕ ಜೋಕುಲು ಕಲಟೆಗುತ್ತು ಮೂಲ ಕುಟುಂಬದಕ್ಲು ಪಡುಬಿದ್ರೆ ಭಾರತ್ ಕೆಫೆ ಘಾಟ್ ಕೋಪರ್ ಬೊಂಬೈ ಮುಗ್ಲಿನ 20ನೇ ವರ್ಷದ ಸೇವೆ ಆಟ ಅದು ಒಂದಿನ ಅಟಣೆ ಮಲ್ತಿತ್ತೇರು. ಈ ಪೊರ್ತುಡು ನಡಪಾಯಿನ ಲೇಸುಡು ಕಟೀಲ್ ಮೇಳದ ಹಿರಿಯ ವೇಷದಾರ ಮ್ಯಾನೇಜರ್ ಬೊಕ್ಕ ವಾಗ್ಮಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಬೊಕ್ಕ ಪುದರ್ಪೊಯಿ ಹಾಸ್ಯ ಕಲಾವಿದರು ಮವ್ವಾರ್ ಬಾಲಕೃಷ್ಣ ಮಣಿಯಾನಿ ಮುಕ್ಲಿಗೆ ಪೂಲ ವಿಠಲ ಶೆಟ್ಟಿ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ತೇರು. ಕಟೀಲ್ ಶ್ರೀ ಲಕ್ಷ್ಮೀ ನಾರಾಯಣ ಶರಣ್ಯರು ಪಾತಿರ್ದು ಕಟೀಲ್ ಮೇಳ ಒಂಜೆಟಿ ಕರಿನ 40 ವರ್ಷಲೆಡ್ದು ಬುಡಂದೆ ಕಲಾ ಸೇವೆ ಮಾಲ್ತೊಂದು ಪುನಃ ಸುಣ್ಣಂಬಳರಿನ ಸಾಧನೆ ಬೊಕ್ಕ ರಾಜಹಾಸ್ಯದ ಪ್ರತಿನಿಧಿದಂಚ ರಂಗಸ್ಥಳಟು ಮೆರುವೊಂದು ಪುನಃ ಮಣಿಯಾಣಿಯರಿಗೆ ಮೆಚ್ಚುಗೆ ತೆರಿಪಾಯರು. ದೇವೇರನ ಸೇವೆ ಆಟನು ಮೂರು ಮಲ್ತೊಂದು ಪುನಃ ಸತೀಶ್ ಶೆಟ್ರ ಅಂಚನ ಮಾತ ಕುಟುಂಬಿಕರ ವಿಶೇಷವಾದ ಸನ್ಮಾನ ಪಡೆಯಗೀತೆ ಮೇಳದ ಮ್ಯಾನೇಜರ್ ಸುಣ್ಣಂಬಳ್ರ ಅಂಚೆ ಮವ್ವಾರ ಮಾತಾ ಭಗವದ್ ಭಕ್ತರ ಊಷ ಒಂದು ಪತೆರಡು ವೇದಿಕೆ ಅತ್ತು ಸುರುಟೆ ಆಟುಗು ಸಮಯ ಮಸ್ತ್ ಕಾಲ ಮಿತಿದೆ ಅದು ಮಸ್ತ್ ಸಮಯ ಕಮ್ಮಿ ಆಗ್ಬಿಟ್ಟು ಆ ಸಮಯದ ನಡುಟು ಬಹುಶಃ 25 ವರ್ಷದ ಬುಡಂದೆ ಬಲ್ತೋದು ಇತ್ತ ಕಾರ್ಯಕ್ರಮ ಬಿಡ್ರೆ ಬಲ್ಲಿ ಬೊಮ್ಮ ದೃಷ್ಟಿಡು ಇನ್ನೊಂದೇನಿಟ್ಟು ಈ ಸನ್ಮಾನದ ಕಾರ್ಯಕ್ರಮವನ್ನು ಈ ವೇದಿಕೆ ಹಿಡಿದುಂಡು. ರಿಬ್ಬನ್ಸ್ ಅಂಡ್ ಬಲೂನ್ ಸ್ಥಾಪಕರು ಎರ್ಮಾಲ್ ಸತೀಶ್ ಶೆಟ್ಟಿ ಅಕ್ಲಿನ ಸೇವೆ ಆಟವು 25 ವರ್ಷಲೆಡ್ದು ಬರೊಂದು ಪುನಃ ಅಸ್ರಣ್ಯರಿಗೆ ಮರ್ಯಾದೆ ಮಲ್ತೇರು. ಐಕಳ ವಿಶ್ವನಾಥ ಶೆಟ್ಟಿ ಎರ್ಮಾಲ್ ಹೊಸಮನೆ ಕಮಲ ನಿವಾಸದ ಉದಯ ಶೆಟ್ಟಿ ರಾಜೇಶ್ ಶೆಟ್ಟಿ ವಿಶುಕುಮಾರ್ ಉಚ್ಚಿಲ ಪಾಲ್ದೆ ತೊಂಡಿರು. ಕದ್ರ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕುರಿಯಿರು. ಕಟೀಲ್ ಮೇಳೊಡ್ದು ವೀರಮಾರುತಿ ಆಟ ಮೂಡ್ದು ಬರ್ತಂಡೆ. ಯಾರಿಗೂ ಹೊರ ಕೊಟ್ಟದಿಲ್ಲ, ಸ್ವರ್ಗಲೋಕ ಕೈ ತಪ್ಪು ಹಾಗೂ ಇಲ್ಲ, ಮತ್ತೆಂತ ಚಿಂತೆನಿಂದ ಕಾರುಣ್ಯ ನಿಧಿ ಸಂಚರಿಸದುಳಿದರೆ ಮುಂದೆ ಬಾರಯ್ಯ ಬೇಕಾಗಿ ಮುಂದೆ ಹೋದ. ನಿನ್ನ ಮಗದ ಗೊತ್ತಾದರೆ ನಾನು ಹೇಳಿದ ಮೇಲೆ ನೀವು ಮತ್ತೊಂದು ವಿಷಯ ಹೇಳಿಬಿಡುವೆ. ನಾನು ಹೊಡೆದ ಕಾರಣ ಈಗ ಏಮನ ಹೆಣ್ಣಾದ್ರೂ ಉಂಟು, ಒಂದು ಪೆಟ್ಟಿಗೆ ಆದ್ರೆ ಒಂದು ಮಗನೇ ಏನಪ್ಪ ಆದ್ರೆ ಹಿಡಿದುಕೊಂಡಿದ್ದೀಯಲ್ಲ, ಯಾರು ನೀನು ಪರಿಚಯ ಹೇಳು. ಸ್ವಲ್ಪ ಇಲ್ಲಿಗೆ ಬನ್ನಿ. ಸರಿ, ಯಾವುದೇ ಕಾರಣಕ್ಕಾಗಿ ಪಂಚವಟಿಯಲ್ಲಿ ಹೌದು ನಮ್ಮಲ್ಲಿ ಕೋಟೆ ಪುಡಿ ಮಾಡುವವರೇ ಇದ್ದಾರೆ.
ನಿನಗೆ ಬೈರವಣ ಆಗ್ಲಿಕ್ಕೆ ಸಾಧ್ಯ ಉಂಟು ಖಂಡಿತವಾಗಿ ಉಂಟಾ ಕಾಣ್ಲಿಕ್ಕೆ ಸಿಕ್ಕಿದ್ದಾರಾ? ಹನುಮಂತ ಬೇಕಾ ನಿನ್ಗೆ? ಬೇಕು. ಹನುಮಂತ ಬೇರೆ ಯಾರು ಅಲ್ಲ, ಹನುಮಂತ ನಾನು ಉಂಟಲ್ಲ. ಏನಮ್ಮ ಅದು? ನಿಜವಾದ ಮಾತು. ಯಾವುದು? ದಾಂಪತ್ಯದ ಪ್ರತೀಕವಾಗಿ ನಾನು ಒಂದು ಮಗನನ್ನು ಪಡೆದವರು. ಸಂತೋಷ. ಆರಂಭ. ನನಗೆ ದೇವರಾದ ಬೇರೆ ಯಾವ ಸಮಸ್ಯೆ ಇಲ್ಲ, ಆರ್ಥಿಕ ಸಮಸ್ಯೆ ಮಾತ್ರ ಇರೋದು. ಸರಿ ಮಗಳು ಬಂದಿದ್ದಾಳೆ, ಮದುವೆ ಹೂಹಾರ. ಸರಿ ಸರಿ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಗೆ ಮುಗಿಂಡು ನಾನು ಲಾತ್ ಸುದ್ದಿ ಬಕ ಮನರಂಜನೆಗೆ ತೂ ಒಂದಿಪ್ಲೆ ನಮ್ಮ ಕುಡ್ಲ 24/7 ಸೊನ್ನೆ.